ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಇಂದಿರಾನಗರದಲ್ಲಿರುವ ಕೆಲವು ಫುಡ್ಗಳನ್ನೆಲ್ಲ ಟ್ರೈ ಮಾಡುವ. ಮೊದಲಿಗೆ ನಾವು ಬಂದದ್ದು ದ ರಾಮೇಶ್ವರಂ ಕೆಫೆ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಕೆಫೆ ಅಥವಾ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಕೂತ್ಕೊಳ್ಳಿಕ್ಕೂ ಕೂಡ ಜಾಗ ಇರಲಿಲ್ಲ. ಕೆಲವರೆಲ್ಲ ನಿಂತ್ಕೊಂಡೇ ಎಲ್ಲ ತಿಂತಾಯಿದ್ರು. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ. ತುಂಬಾ ಜನ ಇದ್ದರು. ಇಲ್ಲಿ ಮೋಸ್ಟು ಪಾಪ್ಯುಲರ್ ಡಿಶ್ ಅಂತ ಹೇಳಿದರೆ ಘೀ ಪುಡಿ ಇಡ್ಲಿ ಮತ್ತು ಘೀ ಪುಡಿ ಮಸಾಲೆ ದೋಸೆ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಆಯಿತಾ. ಹಾಗೆಯೇ ಕಮೆಂಟ್ ಕೂಡ ಮಾಡಿ. ನಾವಿಲ್ಲಿ ಟ್ರೈ ಮಾಡಿದ್ದು ಘೀ ಪುಡಿ ಇಡ್ಲಿ ಮತ್ತು ಘೀ ಪಡ್ಡು. ನೋಡಿ ಎಷ್ಟು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತುಂಬಾ ರಶ್ ಇತ್ತು. ಈ ಘೀ ಪುಡಿ ಇಡ್ಲಿ ತುಂಬ ಫೇಮಸ್. ನೋಡಿ ಆ ಸೈಡಲ್ಲಿ ದೋಸೆ ಎಲ್ಲ ಮಾಡ್ತಾಯಿದ್ರು. ನೋಡಿ ಅವರು ಆ ಇಡ್ಲಿ ಮೇಲೆ ಪುಡಿ ಎಲ್ಲ ಹಾಕ್ತಾಯಿದ್ರು. ಆ ಸೈಡ್ ಹಿಂದ್ಗಡೆ ಎಲ್ಲ ಸ್ಟೀಮರ್ ಇತ್ತು. ಇಡ್ಲಿ ಎಲ್ಲ ನೋಡಿ ತುಪ್ಪ ಹಾಕ್ತಾಯಿದ್ರೆ ಅದೇ ಒಂಥರ ಟೇಸ್ಟ್ ಬರುತ್ತೆ. ತುಂಬ ರಿಚ್ ಆಗಿ ಇರುತ್ತೆ ಕೂಡ. ನೋಡಿ ಚಟ್ನಿಗಳೆಲ್ಲ ಹಾಕ್ತಾಯಿದ್ರು. ನಮ್ಮದು ಆರ್ಡ್ರ್ ಬಂತು. ನೋಡಿ ಹೇಗಿದೆ ಅಂತ ಹೇಳಿ. ಎಷ್ಟು ಶೈನಿಂಗ್ ಹೊಡಿತಾ ಇದೆ ಇಡ್ಲಿ. ಇನ್ನೊಂದು ಕಡೆ ಪಡ್ಡು ಕೂಡ ರೆಡಿ ಆಗ್ತಾ ಇತ್ತು. ಪಡ್ಡುದು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ. ಒಂದು ಪಡ್ಡು ಕೂಡ ರೆಡಿ ಆಯ್ತು ಈಗ. ನೋಡಿ ಘೀ ಪುಡಿ ಇಡ್ಲಿ ನೋಡಿ ಹೇಗಿದೆ. 3 ಚಟ್ನಿ ಕೊಟ್ಟಿದ್ದಾರೆ ಮತ್ತು ಪಡ್ಡು ಕೂಡ ಇದೆ. ಅದು ಸೇಮ್ ಚಟ್ನಿ ಕೊಟ್ಟಿದ್ದಾರೆ. 3 ಚಟ್ನಿ, ಕೊಕೊನಟ್, ಕೆಂಪು ಚಟ್ನಿ ಮತ್ತು ಟೊಮೆಟೊ ಚಟ್ನಿ. ಇನ್ನು ಟೇಸ್ಟ್ ಮಾಡುವ ಹೇಗಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಾಯಲ್ಲಿಟ್ಟರೆ ಮೆಲ್ಟ್ ಆಗ್ತಾ ಇತ್ತು. ಆ ತುಪ್ಪ, ಆ ಪುಡಿ ತುಂಬ ಒಳ್ಳೆ ಕಾಂಬಿನೇಷನು. ಏನು ಚಟ್ನಿ ಹಾಕಿ ಟ್ರೈ ಮಾಡುವ. ತುಂಬಾ ಚೆನ್ನಾಗಿರುತ್ತೆ. 3 ಚಟ್ನಿ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ಪಡ್ಡು, ಇದು ಘೀ ಪಡ್ಡು ಅಂತ ಹೇಳಿ. ಬಿಸಿ ಬಿಸಿಯಾಗಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಾವು ಕೆಂಪು ಚಟ್ನಿ ಜೊತೆ ಮತ್ತು ಟೊಮೆಟೊ ಚಟ್ನಿ ಜೊತೆ ತಿಂದೆವು ಮತ್ತು ಕೊಕೊನಟ್ ಚಟ್ನಿ ಜೊತೆ. ತುಂಬಾ ಚೆನ್ನಾಗಿತ್ತು. ನೋಡಿ ಅದರ ಒಳಗೆ ಹೇಗಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಮಸ್ಟರ್ಡ್, ಕೊರಿಯಂಡರ್ ಲೀವ್ಸ್, ಗ್ರೀನ್ ಚಿಲ್ಲಿ ತುಂಬಾ ಚೆನ್ನಾಗಿತ್ತು. ಆ ನಂತರ ಒಂದು ಫಿಲ್ಟರ್ ಕಾಫಿ ತಗೊಂಡೆವು. ಇದು ಕೂಡ ಇಲ್ಲಿ ಫೇಮಸ್. ತಿಂಡಿ ತಿಂದ ನಂತರ ಒಂದು ಕಾಫಿ ಒಂದು ಬೇಕಲ್ವ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಫಿಲ್ಟರ್ ಕಾಫಿ. ತುಂಬ ಸ್ವೀಟ್ ಕೂಡ ಇರಲಿಲ್ಲ, ಲೈಟಾಗಿತ್ತು. ಅಂದರೆ ಸ್ಟ್ರಾಂಗ್ ಇತ್ತು ಮಾತ್ರ ಕಾಫಿ. ನೀವು ಕೂಡ ಇಲ್ಲಿಗೆ ಬಂದರೆ ಒಮ್ಮೆ ಟ್ರೈ ಮಾಡಿ. ನಾವು ದೋಸೆ ಯಾವುದೂ ಕೂಡ ಟ್ರೈ ಮಾಡಲಿಲ್ಲ. ನಾವು ಘೀ ಪುಡಿ ಇಡ್ಲಿ ಮತ್ತು ಘೀ ಪಡ್ಡು ಟ್ರೈ ಮಾಡಿದ್ದೆವು. ಈ ಬೇರೆ ಬೇರೆ ರೆಸ್ಟೋರೆಂಟ್, ಕೆಫೆಗಳು ತುಂಬ ಇದೆ. ಜಪಾನೀಸ್, ಚೈನೀಸ್ ಎಲ್ಲ ತುಂಬಾ ಇದೆ. ನಾವು ಅದು ಯಾವುದು ಕೂಡ ಟ್ರೈ ಮಾಡಿರಲಿಲ್ಲ. ಇಲ್ಲಿ ಸುಮಾರು ರೆಸ್ಟೋರೆಂಟ್, ಕೆಫೆಗಳು ತುಂಬ ಇದೆ. ನೀವು ಇಲ್ಲಿ ಬಂದು ಕೂಡ ಟ್ರೈ ಮಾಡ್ಬೋದು. ಮತ್ತು ನಾವು ಇನ್ನೊಂದು ಶಾಪಿಗೆ ಅಲಾದಿನ್ ಶವರ್ಮಾ ಅಂತ ಹೇಳಿ ಇಲ್ಲಿ ಚಾರ್ಕೋಲ್ ಗ್ರಿಲ್ಡ್ ಸಿಗ್ತಾ ಇತ್ತು. ನಾನು ಟ್ರೈ ಮಾಡಿರಲಿಲ್ಲ. ಟ್ರೈ ಮಾಡುವ ಅಂತ ಹೇಳಿ ತಗೊಂಡೆವು. ನೋಡಿ ಅವರಲ್ಲಿ ಮಾಡ್ತಾ ಇದ್ದಾರೆ ಪ್ರಿಪರೇಷನ್. ಚಿಕನನ್ನು ಫುಲ್ ಚಾರ್ಕೋಲು ಕೆಳಗಡೆ ಚಾರ್ಕೋಲ್ ಹಾಕಿ ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದಾರೆ. ನೋಡಿ ಫುಲ್ ಗ್ರಿಲ್ ಮಾಡ್ತಾ ಇದ್ರು ಅದನ್ನು. ಅದೊಂಥರ ಟೇಸ್ಟು. ನಮಗೆ ವೆರೈಟಿ ಇತ್ತು. ನಾವಿಲ್ಲಿ ಚಾರ್ಕೋಲು ತಗೊಂಡದ್ದು, ಚಾರ್ಕೋಲು ರೋಲು. ನೋಡಿ ಅವರು ಪ್ರಿಪರೇಷನ್ ಎಲ್ಲ ಮಾಡ್ತಾಯಿದ್ರು.
ಇಲ್ಲಿ ಕೂಡ ತುಂಬಾ ಕ್ರೌಡ್ ಇತ್ತು. ಇಲ್ಲಿ ವಿಂಗ್ಸ್, ರೋಲ್ಸ್ ಎಲ್ಲ ಸಿಗುತ್ತೆ ನೋಡಿ. ಇದು ರುಮಾಲ್ ರೋಟಿ, ಇದರ ಬೇಸ್, ಅದರ ಒಳಗಡೆ ಮಯೋನೀಸ್, ಫ್ರೆಂಚ್ ಫ್ರೈಸ್, ಕ್ಯಾಬೇಜ್, ಚಿಕನ್ ಎಲ್ಲ ಹಾಕಿದ್ರು. ಆದರೆ ಚಿಕನ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇತ್ತು, ವೆಜ್ಜಸ್ ಸ್ವಲ್ಪ ಜಾಸ್ತಿ ಇತ್ತು. ಓಕೆ, ಪರವಾಗಿಲ್ಲ, ಒಮ್ಮೆಗೆ ತಿನ್ಬೋದು. ನೀವು ಕೂಡ ಬಂದರೆ ಇಲ್ಲಿ ಟ್ರೈ ಮಾಡ್ಬೋದು. ಬೇರೆ ಬೇರೆ ಕೂಡ ಇದೆ ಇದರಲ್ಲಿ ವೆರೈಟೀಸು. ಆ ಸೈಡೆಲ್ಲ ಕೆಲವೆಲ್ಲ ಸ್ಟ್ರೀಟ್ ಫುಡ್ಗಳೆಲ್ಲ ಇತ್ತು. ಈ ವ್ಯಾನಲ್ಲೆಲ್ಲ ನಾವು ಅದೆಲ್ಲ ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ, ರೈಸ್ ಐಟಮ್ಸ್ ಎಲ್ಲ ಇತ್ತು. ನೀವು ಈ ಸೈಡ್ ಬಂದರೆ ಟ್ರೈ ಮಾಡ್ಬೋದು ನೋಡಿ. ಅವರು ದೋಸಾಸ್, ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ರು, ವಡೆ ಎಲ್ಲ. ಮೆಟ್ರೋ ಕೂಡ ಇದೆ ಇಲ್ಲಿಗೆ. ಆನಂತರ ನಾವು ಪಾನಿಪುರಿ ತಿನ್ನುವ ಅಂತ ಹೇಳಿ ಪಾನಿಪುರಿ ತಿನ್ನಲಿಕ್ಕೆ ಬಂದಿದ್ದೆವು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲರ ಫೇವ್ರೇಟ್ ಕೂಡ ಪಾನಿಪುರಿ ಆಗಿದೆ ಅಲ್ವಾ. ನನ್ನ ಫೇವ್ರೇಟ್ ಕೂಡ ಪಾನಿಪುರಿ. ಇದು ಕೂಡ ತುಂಬಾ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು. ಅದು ನಾವು ಲಾಸ್ಟಿಗೆ ಪಾನಿ ತಗೊಂಡಿದ್ದೆವು. ನೀವು ಕೂಡ ಇಲ್ಲಿಗೆ ಬಂದರೆ ಟ್ರೈ ಮಾಡ್ಬೋದು. ಇಲ್ಲಿ ಪಾವ್ ಭಾಜಿ ಇತ್ತು, ಟ್ರೈ ಮಾಡಲಿಲ್ಲ. ಕೆಲವೆಲ್ಲ ಈ ಫುಡ್ ಟಿಕ್ಕಿ ಎಲ್ಲ ಸಿಗ್ತಾ ಇತ್ತು. ನಾವು ಆಲ್ರೆಡಿ ಫುಲ್ ಆಗಿದ್ದೆವು, ಸೊ ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ನಿಮಗೆ ಶಾಪಿಂಗ್ ಏರಿಯಾಸ್ ತುಂಬ ಸಿಗುತ್ತದೆ, ಶಾಪಿಂಗ್ ಕೂಡ ಮಾಡ್ಬೋದು. ನಿಮಗೆ ಗೊತ್ತಿರುವ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಪಾಪ್ಯುಲರ್ ಸ್ಟ್ರೀಟ್ ಫುಡ್ ಅಥವಾ ಫುಡ್ ಸ್ಪಾಟ್ಗಳನ್ನು ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅಲ್ಲಿ ಕೂಡ ನಾನು ಟ್ರೈ ಮಾಡ್ತೇನೆ. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಹ್ಯಾವ್ ಎ ನೈಸ್ ಡೇ.